ಹೈದರಾಬಾದಿನ ರಸ್ತೆಯಲ್ಲಿ ಒಂದು ಕ್ಷಣ ಎಲ್ಲರೂ ದಂಗಾಗುವ ಘಟನೆ ನಡೆಯಿತು. ಕಣ್ಣಿನ ರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಕಳ್ಳನೊಬ್ಬ ಮಹಿಳೆಯ ಸರ ಕಿತ್ತು ಬೈಕ್ನಲ್ಲಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ. ಜನರು ಅಯ್ಯೋ ಅಯ್ಯೋ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೇ ಈ ಹೀರೋ. ಅವರು ಬೇರೆ ಯಾರೂ ಅಲ್ಲ, ಆಟೋ ಚಾಲಕ ಮಹಮ್ಮದ್ ಶಫಿ. ಕಳ್ಳ ಬೈಕ್ನಲ್ಲಿ ಹೋಗ್ತಿದ್ರೆ ಶಫಿ ತನ್ನ ಆಟೋವನ್ನೇ ಚೇಸಿಂಗ್ ಕಾರ್ ತರ ಓಡಿಸಿ ಕಳ್ಳನನ್ನ ಹಿಡಿದುಹಾಕಿದ್ದಾರೆ. ಹೈದರಾಬಾದ್ ಇತಿಹಾಸದಲ್ಲಿ ಇದೊಂದು ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ನಗರದ ರಸ್ತೆಯಲ್ಲಿ ಇಬ್ಬರು ಮಹಿಳೆಯರು ನಡೆದುಕೊಂಡು ಹೋಗುತ್ತಿದ್ದರು. ಈ ವೇಳೆ ಬೈಕ್ನಲ್ಲಿ ಬಂದ ಸರಗಳ್ಳರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸರಕಳ್ಳತನ ಮಾಡಿದ್ದರು. ಈ ವೇಳೆ ಅದೇ ರಸ್ತೆಯಲ್ಲಿ ಆಟೋ ಚಾಲಕ ಶಫಿಯವರು ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ. ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದ ಶಫಿ ಆಟೋವನ್ನ ರಿವರ್ಸ್ ತೆಗೆದುಕೊಂಡು ಬಂದು ಸರಿಯಾದ ಜಾಗ ನೋಡಿ ಕಳ್ಳನ ಬೈಕ್ಗೆ ಆಟೋವನ್ನ ಅಡ್ಡಗಟ್ಟಿದ್ದಾರೆ. ಕಳ್ಳ ಕೆಳಗೆ ಬೀಳ್ತಿದ್ದ ಹಾಗೆ ಸಾರ್ವಜನಿಕರ ಸಹಾಯದಿಂದ ಆತನನ್ನ ಲಾಕ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶಫಿಯವರ ಈ ಕೆಚ್ಚೆದೆಯ ನಿರ್ಧಾರದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರ ಈಗ ಆ ಮಹಿಳೆಯ ಕೈ ಸೇರಿದೆ. ಶಫಿಯವರ ಈ ಸಾಹಸಕ್ಕೆ ಇಡೀ ಹೈದರಾಬಾದ್ ಫಿದಾ ಆಗಿದೆ. ಖುದ್ದು ಪೊಲೀಸ್ ಕಮಿಷನರ್ ಅವರೇ ಶಫಿಯವರನ್ನ ಕರೆಸಿ ಪ್ರಶಂಸನಾ ಪತ್ರ ಮತ್ತು ನಗದು ಬಹುಮಾನ ನೀಡಿ ಗೌರವಿಸಿದ್ದಾರೆ. ಇಂತಹ ನಾಗರಿಕರೇ ನಮ್ಮ ಸಮಾಜದ ಆಸ್ತಿ ಅಂತ ಪೊಲೀಸರು ಹೆಮ್ಮೆಯಿಂದ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶಫಿಯವರ ವಿಡಿಯೋ ವೈರಲ್ ಆಗ್ತಿದ್ದು, ನೆಟ್ಟಿಗರು ಇವರನ್ನ ರಿಯಲ್ ಹೀರೋ ಅಂತ ಕರೆದಿದ್ದಾರೆ. ಸಾಮಾನ್ಯ ವರ್ಗದ ವ್ಯಕ್ತಿಯೊಬ್ಬರು ತೋರಿದ ಈ ಪ್ರಾಮಾಣಿಕತೆ ಬಗ್ಗೆ ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ. ಇಂತಹ ಸ್ಫೂರ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.